ವತಿಯಿಂದ 20ನೇ ತಾರೀಕು ಅಂದರೆ ಈ ಗುರುವಾರ ಮಧ್ಯಾಹ್ನ 2:30ಕ್ಕೆ ಪುತ್ತೂರಿನ ಟೌನ್ ಬ್ಯಾಂಕ್ ಸಭಾಂಗಣದಲ್ಲಿ ನಾವೊಂದು ಹಲಾಲ್ ಅರ್ಥವ್ಯವಸ್ಥೆ ಬಗ್ಗೆ ವ್ಯಾಖ್ಯಾನವನ್ನು ಮಾಡಿಕೊಂಡಿದ್ದೇವೆ. ಈ ಹಲಾಲ್ ಅರ್ಥವ್ಯವಸ್ಥೆಯ ಬಗ್ಗೆ ವಿಶೇಷವಾಗಿ ಅಧ್ಯಯನವನ್ನು ಮಾಡಿದಂತಹ ಹಿಂದೂ ಜನಜಾಗೃತಿ ಸಮಿತಿಯ ರಾಷ್ಟ್ರೀಯ ವಕ್ತಾರರು ಶ್ರೀ ರಮೇಶ್ ಶಿಂದೆ ಅವರು ಇಲ್ಲಿ ಆಗಮಿಸುತ್ತಿದ್ದಾರೆ ಪ್ರವಚನವನ್ನು ನೀಡುವುದಕ್ಕೋಸ್ಕರ. ಅವರು ಸುಮಾರು 6 ತಿಂಗಳುಗಳ ಕಾಲ ಹಲಾಲ್ ಅರ್ಥವ್ಯವಸ್ಥೆ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿದ್ದಾರೆ. ಅದರಲ್ಲಿ ಅವರು ಹಲಾಲ್ ಅರ್ಥವ್ಯವಸ್ಥೆ ಭಾರತೀಯ ಅರ್ಥವ್ಯವಸ್ಥೆಗೆ ಹೇಗೆ ಧಕ್ಕೆಯನ್ನು ನಿರ್ಮಾಣ ಮಾಡ್ತಾ ಇದೆ, ನಮ್ಮ ಭಾರತೀಯ ಅರ್ಥವ್ಯವಸ್ಥೆಗೆ ಸಮಾಂತರವಾಗಿ ಒಂದು ಪ್ರೈವೇಟ್ ಅರ್ಥವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತಾ ಇದೆ. ಹಿಂದೂಗಳ ಉದ್ಯೋಗವನ್ನು ಇವತ್ತು ಈ ಹಲಾಲ್ ಅರ್ಥವ್ಯವಸ್ಥೆಯ ಮೂಲಕ, ಹಲಾಲ್ ಸರ್ಟಿಫಿಕೇಟ್ ಮೂಲಕ ಕಸಿದುಕೊಳ್ಳುವಂತಹ ಪ್ರಯತ್ನಗಳು ನಡೀತಾ ಇದೆ. ಈ ಎಲ್ಲ ವಿಷಯಗಳ ಬಗ್ಗೆ ಜನಜಾಗೃತಿಯನ್ನು ಮೂಡುವುದಕ್ಕೋಸ್ಕರ ನಾವು ಭಾರತದಾದ್ಯಂತ ಹಲಾಲ್ ಜಾಗೃತಿ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ. ಈಗಾಗಲೇ ಬೆಂಗಳೂರಲ್ಲಿ ಇದರ ಬಗ್ಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಅಲ್ಲಿ ಜನಜಾಗೃತಿಯನ್ನು ಮೂಡಿಸುವಂತಹ ಪ್ರಯತ್ನ ಆಯಿತು. ಆಮೇಲೆ ಹುಬ್ಬಳ್ಳಿಯಲ್ಲಿ, ಹಾಗೆ ಡೆಲ್ಲಿಯಲ್ಲಿ, ಆಮೇಲೆ ಮುಂಬೈಯಲ್ಲಿ, ಎಲ್ಲ ರಾಜ್ಯಗಳಲ್ಲಿ ಈ ಹಲಾಲ್ ಜಾಗೃತಿ ಅಭಿಯಾನವನ್ನು ನಡೆಸಲಾಗ್ತಾ ಇದೆ. ಹೆಚ್ಚಿನ ಜನಸಾಮಾನ್ಯರಿಗೆ ತಿಳಿದಿರುವಂಥದ್ದು ಹಲಾಲ್ ಅನ್ನುವಂಥದ್ದು ಒಂದು ಮಾಂಸಕ್ಕೆ ಸೀಮಿತವಾದದ್ದು. ವಾಸ್ತವದಲ್ಲಿ ಹಾಗೆ ಇಲ್ಲ. ಈಗ ಎಲ್ಲ ಪ್ರಾಡಕ್ಟ್ಗಳಿಗೂ ಅದು ಅನ್ವಯನ ಮಾಡುವಂತಹ, ಬಲವಂತವಾಗಿ ಅದನ್ನ ಹೇರುವಂತಹ ಪ್ರಯತ್ನ ಈ ದೇಶದಲ್ಲಿ ನಡೀತಾ ಇದೆ. ನಮ್ಮ ದೇಶದಲ್ಲಿ ಯಾವುದೇ ಒಂದು ಉತ್ಪಾದನೆಯ ಗುಣಮಟ್ಟವನ್ನ ಅಳೆಯುವುದಕ್ಕೋಸ್ಕರ ಅಥವಾ ಅದರ ಪರಿಶೀಲನೆ ಮಾಡುವುದಕ್ಕೋಸ್ಕರ FSSAI ಇದೆ, ಫುಡ್ ಸೇಫ್ಟಿ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾ ಇದೆ. ಅಂತಹ ಕಂಪನಿಗಳು ಅಥವಾ ಒಂದು ಅದು ಸರ್ಕಾರದಿಂದ ನೇಮಕಗೊಂಡಂತಹ ಒಂದು ಸಂಸ್ಥೆಗಳು ಸರ್ಟಿಫಿಕೇಟ್ ಕೊಡುವಾಗ ಇನ್ನೊಂದು ಸರ್ಟಿಫಿಕೇಟ್ ಅವಶ್ಯಕತೆ ನಮಗಿದೆಯಾ? ಹಲಾಲ್ ಸರ್ಟಿಫಿಕೇಟ್ ಯಾಕೆ? ಹಲಾಲ್ ಸರ್ಟಿಫಿಕೇಟ್ ಅನ್ನು ಪಡಿಬೇಕಾದ್ರೆ ಇಸ್ಲಾಮಿಕ್ ಸಂಘಟನೆಗಳು ಅದನ್ನು ಕೊಡುತ್ತದೆ. ಉದಾಹರಣೆ ಜಮಿಯತ್ ಉಲೇಮಾ ಎ ಹಿಂದ್ ಎನ್ನುವಂತಹ ಸಂಘಟನೆ ಈ ಸರ್ಟಿಫಿಕೇಟ್ ಅನ್ನು ಕೊಡ್ತದೆ.